ದೇವಸ್ಥಾನ ಧ್ವಂಸ ಪ್ರಕರಣಕ್ಕೆ ಮುಖ್ಯಮಂತ್ರಿಗಳು ಸಾರ್ವಜನಿಕವಾಗಿ ಕ್ಷಮೆಯಾಚಿಸಬೇಕು. ಈ ಕೃತ್ಯವನ್ನ ಕಾಂಗ್ರೆಸ್ ಅಥವಾ ಬೇರೆ ಯಾವುದೇ ಪಕ್ಷ ಮಾಡಿದ್ರೆ ಒಪ್ಪಬಹುದಿತ್ತು. ಆದರೆ ಬಿಜೆಪಿಯ ಈ ನಡಿಗೆ ಕ್ಷಮೆಯಿಲ್ಲ ಎಂದು ಹಿಂದೂ ಮುಖಂಡ ಶ್ರೀಕೃಷ್ಣ ಉಪಾಧ್ಯಾಯ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪುತ್ತೂರಿನ ಮಿನಿ ವಿಧಾನಸೌಧದ ಮುಂದೆ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದಿಂದ ಪ್ರತಿಭಟನೆಯ ವೇಳೆ ಮಾತನಾಡಿ, ಹಿಂದೂ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದ ಸರ್ಕಾರದಿಂದ ಈ ಕೃತ್ಯ ನಡೆಯಬಾರದಿತ್ತು. ಸರ್ಕಾರದ ಗಮನಕ್ಕೆ ಬಾರದೆ ದೇವಸ್ಥಾನ ಕೆಡವಲಾಗಿದೆ ಎನ್ನುವ ಸಮಜಾಯಿಷಿ ಒಪ್ಪಲು ಸಾಧ್ಯವಿಲ್ಲ. ಸರ್ಕಾರ ಈ ಕೃತ್ಯದ ಬಗ್ಗೆ ಕ್ಷಮೆಯಾಚಿಸದೇ ಇದ್ದಲ್ಲಿ ಚುನಾವಣೆಯಲ್ಲಿ ಹಿಂದೂ ಸಮಾಜ ತಕ್ಕ ಉತ್ತರವನ್ನ ನೀಡಲಿದೆ ಎಂದು ಬಿಜೆಪಿ ಸರ್ಕಾರ ಹಾಗೂ ಮುಖ್ಯಮಂತ್ರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ವಿಶ್ವ ಹಿಂದೂ ಪರಿಷತ್ನ ಜಿಲ್ಲಾ ಅಧ್ಯಕ್ಷರಾದಂತಹ ಡಾಕ್ಟರ್ ಕೃಷ್ಣ ಬಸನ್ನ ಹಾಗೆ ಸೇರಿರುವಂತಹ ಎಲ್ಲ ಕಾರ್ಯಕರ್ತ ಬಂಧುಗಳನ್ನ बोलो भारत माता की जय, सनातन हिंदू धर्म की जय. ಇವತ್ತು ಬಹಳ ದುಃಖಕರವಾದಂತಹ ಒಂದು ಸನ್ನಿವೇಶದಲ್ಲಿ ಸೇರಿದ್ದೇವೆ. ಹಿಂದೂಗಳ ಧಾರ್ಮಿಕ ಕೇಂದ್ರಗಳನ್ನ ಒಡೆಯುವಂತ ಒಂದು ಕೆಲಸವನ್ನ ಇವತ್ತಿನ ದಿನಗಳಲ್ಲಿ ಮಾಡ್ತಾ ಇದೆ. बोलो भारत माता की जय, सनातन हिंदू धर्म की जय. धिक्कार धिक्कार आडಳಿತ ಸರ್ಕಾರಕ್ಕೆ ಧಿಕ್ಕಾರ. 2021ರ ತನಕ ಯಾರ್ಯಾರ ಆಡಳಿತ ತಗೊಂಡಿದ್ದಾರೆ ಕರ್ನಾಟಕದಲ್ಲಿ ಅವರು ಯಾರೂ ಮಾಡದ ಸಂಗತಿಯನ್ನ ಸ್ವಾಭಿಮಾನಿ ಈಗಿನ ಸರ್ಕಾರ ಮಾಡ್ತಾ ಇದೆ ಅಂತಂದ್ರೆ ಇದಕ್ಕೆ ಉತ್ತರ ಎಂತ ಕೊಡೋದು? ನಾವು ಹೇಳಿ, ಇದಕ್ಕೆ ಉತ್ತರ ಎಂತ ಕೊಡೋದು? ಆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಪಿ ರವಿಕುಮಾರ್ ಆದೇಶ ಕೊಡಿಸ್ತಾರೆ ಡಿಸಿ ಅವರಿಗೆ, ಎಲ್ಲಿ ಕೆಡವುತ್ತಾ ಇದ್ದೀರಿ ದೇವಸ್ಥಾನಗಳನ್ನ, ಅಕ್ರಮ ಜಾಗಗಳಲ್ಲಿ ನಿಂತಿರುವಂತಹ ದೇವಸ್ಥಾನಗಳನ್ನ ಎಲ್ಲಿ ಕೆಡವುತ್ತಾ ಇದ್ದೀರಿ? ತಾಲೂಕಿಗೆ ಪ್ರತಿ ವಾರಕ್ಕೊಂದರಂತೆ ದೇವಸ್ಥಾನಗಳನ್ನ ಕೆಡವಿ ಪ್ರತಿಮಂತ್ರಿಯಾಗಿದ್ದಾರೆ. ಆದದ್ರಿಂದ ನಿಮಗೆ ಗೊತ್ತಿಲ್ಲದೆ ನಡೆಯಿತು, ಅಧಿಕಾರಿಗಳು ಮಾಡಿದ್ರು ಅಂತ ಹೇಳಿದ್ರೆ ಅದನ್ನ ನೀವು ಯಾರಾದ್ರೂ ಅಂಗನವಾಡಿ ಮಕ್ಕಳಿಗೆ ಹೇಳಿ, ನಮ್ಮ ಹತ್ರ ಹೇಳೋದು ಬೇಡ. ಇದನ್ನ ಈ ಮಕ್ಕಳಾಟಿಕೆಯೆಲ್ಲ ನಿಮಗೆ ಯಾವುದೋ ಕಮ್ಯುನಿಸ್ಟ್ ಮೈಂಡ್ ಅನ್ನ ಹೊತ್ತುಕೊಂಡಿರುವಂತಹ ಅಧಿಕಾರಿಗಳನ್ನ ಕಂಟ್ರೋಲ್ ಮಾಡಲಿಕ್ಕೆ ಕೆಪಾಸಿಟಿ ಇಲ್ಲದೆ ಮುಖ್ಯಮಂತ್ರಿ ಯಾರಾಗಬೇಕು ಅಂತ ಹೇಳಿ ತಿಂಗಳುಗಟ್ಟಲೆ ಚರ್ಚೆ ಮಾಡ್ತೀರಲ್ಲ, ನಿಮಗೆ ನಯಾ ಪೈಸೆ ಕಿಂಚಿತ್ತಾದರೂ ಮಾನ ಮರ್ಯಾದೆ ಇದೆಯಾ? ಪ್ರಾಣ ತ್ಯಾಗಕ್ಕೂ ಸಿದ್ಧರಾಗಿ ಬಿಜೆಪಿ ನಮ್ಮ ಪರವಾಗಿ ಇರುತ್ತದೆ, ಹಿಂದುತ್ವದ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡುತ್ತದೆ ಅಂತ ಹೇಳಿ 100ಕ್ಕೆ 100 ವಿಶ್ವಾಸ ಇರಿಸಿದ್ದಕ್ಕೆ ನೀವು ಕೊಟ್ಟಂತಹ ಬೆಲೆ, ನೀವು ಕೊಟ್ಟಿರುವಂತಹ ನ್ಯಾಯ ಇದೇನಾ? ಸಾರ್ವಜನಿಕವಾಗಿ ಪತ್ರಕರ್ತರಿಂದ ನೀವು ತಪ್ಪಿಸಿಕೊಳ್ತೀರಿ. ನಾನು ಸದನದಲ್ಲಿ ಉತ್ತರ ಕೊಡ್ತೇನೆ, ಮತ್ತೊಂದು ಕಡೆ ಉತ್ತರ ಕೊಡ್ತೇನೆ, ಇನ್ನೊಂದು ಕಡೆ ಉತ್ತರ ಕೊಡ್ತೇನೆ ಅಂತ ಹೇಳಿ. ಆದ್ರೆ ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ ಮತ್ತು ಇಡೀ ಪರಿವಾರ ಸಂಘಟನೆಗಳ ಹಿರಿಯರನ್ನ ಸೇರಿಸಿ ನೀವು ಕೈ ಮುಗಿದು ಕ್ಷಮಾಯಾಚನೆ ಮಾಡಬೇಕು ನೀವು ಮಾಡಿದ ಅನ್ಯಾಯಕ್ಕೆ. ದೇವಸ್ಥಾನಕ್ಕೆ ಏನು ನಾನು ನೋಡಿದೆ, ಯೂಟ್ಯೂಬ್ ಅಲ್ಲಿ ನೋಡಿದೆ, ಆ ಮೂರ್ತಿಗಳನ್ನ, ಅದು ಬಿಜೆಪಿಯವರು ಮಾಡಬೇಕಾದ ಕೆಲಸವೇ ಅಲ್ಲ. ಮೂರ್ತಿಗಳು ಚರಂಡಿಗಳಲ್ಲಿ ಬಿದ್ದಿವೆ. ರಾತ್ರಿ ಕಳ್ಳರ ಹಾಗೆ 3 ಗಂಟೆಗೆ ಬಂದು 4 ಗಂಟೆ